ಬಹರೇನ್ ದ್ವೀಪ ರಾಷ್ಟ್ರದಲ್ಲಿ ಸುಮಾರು 3 ದಶಕದಿಂದ ಕನ್ನಡ ತುಳು ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದ್ದ ಕಮಲಕ್ಷ ಅಮೀನ್ ರವರ ಬಹುಮುಖಿ ಸೇವೆಯನ್ನ ಸರ್ಕಾರವು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ನವೆಂಬರ್ 1ರಂದು ನೆಹರು ಮೈದಾನದಲ್ಲಿ ಜರುಗಿದ ಅದ್ದೂರಿ ರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಅಂಗಾರ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಸಾವಿರದ 1991ರಲ್ಲಿ ಬಹರೇನಿಗೆ ಬಂದಿದ್ದ ಕಮಲ್ ನಂತರ ಹಿಂದೆ ತಿರುಗಿ ನೋಟಿಯಿಲ್ಲ. ಕನ್ನಡ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಸುದ್ದಿ, ಕನ್ನಡ ತುಳು ಸಮ್ಮೇಳನಗಳು ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡಿದ್ರು. ಬಹರೇನ್ನ ಉತ್ಕೃಷ್ಟ ನಿರೂಪಕನೆಂಬ ಹೆಗ್ಗಳಿಕೆಗಳ ಮಧ್ಯೆ ಬಹರೇನ್ ರೇಡಿಯೋದಲ್ಲಿ ಕಸ್ತೂರಿ ಕನ್ನಡವೆಂಬ ಕನ್ನಡ ಎಫ್ಎಂ ರೇಡಿಯೋವನ್ನ ಪ್ರಾರಂಭಿಸಿದ ಕೀರ್ತಿ ಇವರದ್ದು. ಇದೇ ಎಫ್ಎಂನಲ್ಲಿ ಜಯಮಾಲಾ ಹಾಗೂ ಆಗ ಕಾರ್ಮಿಕ ಸಚಿವರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರನ್ನ ಸಂದರ್ಶಿಸಿದ್ರು. ಇವರ ಸ್ಪಷ್ಟ ಹಾಗೂ ಶುದ್ಧ ಕನ್ನಡದ ನಿರೂಪಣೆಯನ್ನ ಮೆಚ್ಚಿಕೊಂಡವರ ಸಾಲಿನಲ್ಲಿ ಬಿಎಸ್ ಯಡಿಯೂರಪ್ಪ, ಅಭಯ ಚಂದ್ರ ಜೈನ್, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮುಂತಾದವರು ಸೇರುತ್ತಾರೆ. ಕರಾವಳಿ ಜಿಲ್ಲೆಗಳ ಕೆಲವೊಂದು ಕುಟುಂಬಗಳಿಗಾಗಿ ದ್ವೀಪದಲ್ಲಿ ದನ ಸಂಗ್ರಹಿಸಿ ನೆರವಾದ ಹಿನ್ನೆಲೆಯೂ ಇವರದ್ದಾಗಿದೆ. ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನ ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಿ ಕನ್ನಡದ ಕಂಪನ್ನ ಬಹರೇನ್ ದೇಶದಲ್ಲಿ ಪಸರಿಸುವಲ್ಲಿ ಇವರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಬಹಳಷ್ಟು ಮೇರು ಕಲಾವಿದರೊಡನೆ ಇವರಿಗೆ ನಿಕಟ ಸಂಪರ್ಕವಿದೆ. ಕಳೆದ ದಶಕದಲ್ಲಿ ಇವರು ಗೆಳೆಯರೊಡನೆ ಹುಟ್ಟುಹಾಕಿದ ನಮ್ಮ ಕನ್ನಡ ವೇದಿಕೆಯು ಬಹರೇನ್ನಲ್ಲಿ ಉತ್ಕೃಷ್ಟ ಮಟ್ಟದ ಕನ್ನಡ ಸಾಂಸ್ಕೃತಿಕ ಹಾಗೂ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದೆ. ಸ್ಯಾಂಡಲ್ವುಡ್ನ ಶ್ರೀನಾಥ್, ನೆನಪಿರಲಿ ಪ್ರೇಮ್, ಗುರುಕಿರಣ್, ದರ್ಶನ್, ರವಿಶಂಕರ್, ಅನುರಾಧ ಭಟ್ ರಂತಹ ದಿಗ್ಗಜರನ್ನ ಆಹ್ವಾನಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಡದಿ ಸೋನಲ್, ಮಕ್ಕಳಾದ ರಿಶಾನ್ ಮತ್ತು ಚಿರಾಗ್ರನ್ನೊಳಗೊಂಡ ಸುಖಿ ಸಂಸಾರ ಇವರದ್ದು. ಬಹರೇನ್ನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಪ್ರಥಮ ಕನ್ನಡಿಗ ಇವರು. ಕಮಲಾಕ್ಷ ಅಮೀನ್ ಅವರ ಸಾಧನೆಗಾಗಿ ಕರ್ನಾಟಕ ಹಾಗೂ ಬಹರೇನ್ನ ಕನ್ನಡ ಸಂಘಟನೆಗಳ ಹಿರಿಯರು, ಅವರ ಗೆಳೆಯರು ಮತ್ತು ಸಾರ್ವಜನಿಕರು ಅವರನ್ನ ಅಭಿನಂದಿಸಿದ್ದಾರೆ. ಆಸ್ಟಿನ್ ಸಂತೋಷ್, ಹಳಿಯಂಗಡಿ, ವಿ4 ನ್ಯೂಸ್, ಬಹರೇನ್.